ಹಾಯ್ ಹೆಲೋ ಸ್ಮೈಲ್ ಪ್ಲೀಸ್ ವಿತ್ ಮಿರೇನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮ್ಮೊಂದಿಗೆ ಒಂದು ತಿನ್ನಲಿಕ್ಕೆ ಟೇಸ್ಟಿಯಾಗಿರುವಂಥ, ಹೆಲ್ತಿಗೆ ಉತ್ತಮವಾಗಿರುವಂಥ, ಅದೇ ರೀತಿಯಾಗಿ ಮಾಡಲಿಕ್ಕೆ ಈಸಿಯಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕಿದ್ದೇನೆ. ಅದುವೇ ಮಶ್ರೂಮ್ ರೈಸ್ ಅಂತೇಳಿ ಹೇಳ್ಬೋದು. ಒಂದು ಫುಲ್ ಪ್ರೋಟೀನ್ ಮಿಕ್ಸ್ ಇರುವಂತಹ ಒಂದು ಈಸಿಯಾಗಿರುವಂಥ ರೆಸಿಪಿ ಇದು. ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತೇಳಿ ನಾವು ನೋಡ್ಕೊಂಬರುವ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮಶ್ರೂಮನ್ನು ಕ್ಲೀನ್ ಮಾಡಿ ಹೀಗೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಜೊತೆಗೆ ಒಂದು ಲಿಂಬೆ ಹಣ್ಣನ್ನು ಸಹ ತಗೊಂಡಿದ್ದೇನೆ. ಅದಾದ ಮೇಲೆ ಮಿಕ್ಸ್ ಕಾಳುಗಳನ್ನು ತಗೊಂಡಿದ್ದೇನೆ. ಸ್ವಲ್ಪ ಪಲಾವ್ ಮಸಾಲೆ, ಒಗ್ಗರಣೆಗೆ ಬೇಕಾಗಿರುವಂಥ ಕಾಯಿ ಮೆಣಸು, ಅದೇ ರೀತಿ ಕರಿಬೇವು, ಬೆಳ್ಳುಳ್ಳಿ, ನೀರುಳ್ಳಿಯನ್ನು ಸಹ ಇಟ್ಕೊಂಡಿದ್ದೇನೆ. ಜೊತೆಗೆ ಒಂದು ಸ್ವಲ್ಪ ಇಷ್ಟು ಸ್ಪ್ರಿಂಗ್ ಆನಿಯನ್ ಅನ್ನು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಗ್ಗರಣೆ ಕೊಡಲಿಕ್ಕೆ ಕೊಕೊನೆಟ್ ಆಯಿಲ್, ಸ್ವಲ್ಪ ರೈಸನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ನಾವು ಒಗ್ಗರಣೆ ಕೊಟ್ಕೊಳ್ಳುವ. ಇದಕ್ಕೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಕಾಯಿ ಮೆಣಸನ್ನು ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿ, ಅದಾದ ನಂತರ ಒಂದು ದೊಡ್ಡ ನೀರುಳ್ಳಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಸೊ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಏನು ಮಿಕ್ಸ್ ಕಾಳು ತಗೊಂಡಿದ್ದೇವೆ, ನೆಲಕಡಲೆ, ಬಟಾಣಿ, ಅದೇ ರೀತಿಯಾಗಿ ಬಿಳಿ ನೆಲಕಡಲೆ, ಇದನ್ನು ನೆನೆಸಿಟ್ಕೊಂಡು ಸ್ವಲ್ಪ ಬೇಯಿಸಿ ಹಾಕ್ಕೊಂಡಿದ್ದೇನೆ. ಸೊ ರುಚಿಗೆ ಅನುಗುಣವಾಗಿ ಉಪ್ಪು, ಅದೇ ರೀತಿಯಾಗಿ ಅರಶಿನ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಕೊಡಬೇಕು ಇದನ್ನು. ಇದಾದ ನಂತರ ಇದಕ್ಕೆ ನಾವು ಚಿಕ್ಕದಾಗಿ ತುಂಡು ಮಾಡಿ ಇಟ್ಟುಕೊಂಡಂಥ ಮಶ್ರೂಮನ್ನು ಸಹ ಹಾಕ್ಕೊಂಡು ಒಂದು ಸ್ವಲ್ಪ ಹೀಗೆ ಕೈ ಆಡಿಸಬೇಕು. ಜೊತೆಗೆ 1 ಚಮಚದಷ್ಟು ಪಲಾವ್ ಮಸಾಲೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಸೊ ಈ ರೀತಿ ಎಲ್ಲವನ್ನು ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಅದಾದ ನಂತರ ಸ್ಪ್ರಿಂಗ್ ಆನಿಯನನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಮತ್ತೊಂದು 2 ನಿಮಿಷಗಳ ಕಾಲ ಇದನ್ನು ಹೀಗೇ ಕೈ ಆಡಿಸ್ತಾ, ಅದಾದ ನಂತರ ಸ್ವಲ್ಪ ರೈಸನ್ನು ಆ್ಯಡ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಚಂದ ಮಿಕ್ಸ್ ಕೊಟ್ಟು ಲಿಂಬೆ ಹಣ್ಣನ್ನು ಸಹ ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು. ಲಿಂಬೆ ಹಣ್ಣನ್ನು ಸಹ ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಕೊಟ್ಟರೆ ಈಸಿಯಾಗಿರುವಂಥ, ಟೇಸ್ಟಿಯಾಗಿರುವಂಥ ಮಶ್ರೂಮ್ ರೈಸ್ ಏನುಂಟ ಅದು ರೆಡಿಯಾಗಿದೆ. ಕಷ್ಟವೇ ಇಲ್ಲ ಮಾಡಲಿಕ್ಕೆ, ತುಂಬ ಈಸಿ ಉಂಟು. ಅದೇ ರೀತಿಯಾಗಿ ತಿನ್ನುವಾಗ ಸಹ ತುಂಬ ಟೇಸ್ಟಿಯಾಗಿ ಇದು ಉಂಟು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ಸಹ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ಹೇಳ್ತೇನೆ. ಅದೇ ರೀತಿಯಾಗಿ ಬೆಲ್ ಬಟನನ್ನು ಸಹ ಒತ್ತೋದನ್ನು ಮರಿಬೇಡಿ. ಯಾಕೆ ಹೇಳಿದರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಇದರ ಮೂಲಕ ಸಿಕ್ಕುವಂಥದ್ದಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್.